ಮಂಗಳೂರಿನಲ್ಲಿ ಮಂಗಳವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಎಯ್ಯಡಿ ಸಮೀಪದ ಕೈಗಾರಿಕಾ ವಲಯದ ಗುಂಡಾಳಿಕೆ ಬಳಿ ಖಾಸಗಿ ಜಾಗವೊಂದರ 60 ವರ್ಷದ ಹಳೆಯ ಆವರಣ ಗೋಡೆ ಕುಸಿದು ಬಿದ್ದ ಪರಿಣಾಮ ಹಲವಾರು ದ್ವಿಚಕ್ರ ವಾಹನಗಳು ಹಾನಿಗೊಂಡ ಘಟನೆ ನಡೆದಿದೆ. ಈ ಪ್ರದೇಶದಲ್ಲಿ 150ಕ್ಕೂ ಅಧಿಕ ಮನೆಗಳಿದ್ದು ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಇದೇ ದಾರಿಯಲ್ಲಿ ನಡೆದಾಡಿಕೊಂಡು ಹೋಗುತ್ತಾರೆ. ಇಲ್ಲಿ ಪ್ರತಿ ವರ್ಷ ಮಳೆಗೆ ಶಿಥಿಲಾವಸ್ಥೆಯಲ್ಲಿರುವ ಗೋಡೆ ಮನೆ ಮೇಲೆ ಬೀಳುವುದು ಸಾಮಾನ್ಯವಾಗಿದೆ. ಹಲವು ಸ್ಥಳೀಯರು ಇಲ್ಲಿನ ತಡೆಗೋಡೆ ಮಾಲಕರು, ಕಾರ್ಪೊರೇಟರ್ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ಮನವಿ ಮಾಡಿದರೂ ಕೂಡ ಪ್ರಯೋಜನ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಇನ್ನಾದರೂ ಜಾಗದ ಮಾಲಕರು ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಭಾರೀ ದುರಂತವಾಗುವ ಮುನ್ನ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ತಾಗಿಕೊಂಡಿರುವಂಥ ಸುಮಾರು 60 ವರ್ಷದಿಂದ ಕಟ್ಟಲ್ಪಟ್ಟಂಥ ಈ ಧರೆ ಈಗಾಗಲೇ ಶಿಥಿಲ ಅವಸ್ಥೆಯಲ್ಲಿದೆ. ಅದನ್ನು ನಾವು ನಿರಂತರವಾಗಿ ಮಳೆ ಹಾಗೂ ಗಾಳಿಗೆ ಇದು ಬೀಳುವಂಥ ಸಂದರ್ಭವಿದ್ದು ಹಲವಾರು ಬಾರಿ ಬಿದ್ದಿದೆ ಈಗ. ಆದರೆ ನಾವು ನಿರಂತರವಾಗಿ ಅದಕ್ಕೆ ಸಂಬಂಧಪಟ್ಟವರಿಗೆ ತಿಳಿಸಿದ್ದು ಕೂಡ ಅದಕ್ಕೆ ಯಾವುದೇ ರೀತಿಯ ಯಾವುದೇ ರೀತಿಯ ರೆಸ್ಪಾನ್ಸನ್ನು ಅವರು ಕೊಡ್ತಾ ಇಲ್ಲ. ಮಾತ್ರ ಅಲ್ಲದೆ ಇಲ್ಲಿ ಸುಮಾರು 100-150 ಮನೆಗಳಿವೆ ಹಾಗೂ ತುಂಬ ಜನ ಹೆಂಗಸರು, ಮಕ್ಕಳು ಎಲ್ಲ ಇಲ್ಲಿ ಓಡಾಡುವಂಥ ಇದು ಸ್ಥಳ. ಆದರೆ ಯಾವಾಗ ಬೀಳ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದರೆ ಒಂದು ವೇಳೆ ಇಲ್ಲಿ ಬಿದ್ದರೆ ಯಾರ್ಯಾರು ಪ್ರಾಣ ನಷ್ಟ ಆಗ್ಬೋದು. ಈ ಬಗ್ಗೆ ನಾವು ಈಗಾಗಲೇ ನಮ್ಮ ಕಾರ್ಪೊರೇಟರ್ ಅವರಿಗೆ ಮನವಿಯನ್ನು ನೀಡಿದ್ದೇವೆ. ಅದಕ್ಕೆ ಸ್ಪಂದನೆ ನೀಡಿದಂಥವರು ಕಳೆದ 5 ವರ್ಷದಿಂದ ನಿರಂತರವಾಗಿ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಂದ ಯಾವುದೇ ರೀತಿಯ ಸಂಬಂಧಪಟ್ಟವರಿಂದ ಯಾವುದೇ ರೀತಿಯ ಇದಕ್ಕೆ ಸ್ಪಂದನೆ ಇಲ್ಲ.